ಮೀನುಗಾರಿಕೆಗೆ ತೆರಳಿದ್ದ ವ್ಯಕ್ತಿ ಮೀನಿನ ಬಲೆ ಸಿಕ್ಕಿಕೊಂಡು ಸಾವನ್ನಪ್ಪಿದ ಘಟನೆ ಕಾಪು ಲೈಟ್ ಹೌಸ್ ಬಳಿ ನಡೆದಿದೆ. ಕಾಪು ನಿವಾಸಿ ಕಾಸ್ಮರ್ ಮೃತ ದುರ್ದೈವಿ. ಇವರು ಇಂದು ಮುಂಚಾನೆ ಕಟ್ಟಿಮರದ ಮೂಲಕ ಮೀನುಗಾರಿಕೆಗೆ ತೆರಳಿದ್ದು, ಈ ವೇಳೆ ಮೀನಿನ ಬಲೆ ಸಿಕ್ಕಿಕೊಂಡು ಈಜಲಾಗದೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಘಟನಾ ಸ್ಥಳಕ್ಕೆ ಕಾಪು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಒರಿಯ ದಿನಾಲ ಕಾಂಡ ಪಡ್ಡಾಯಿపోతుంది ಅಂಚನೆ ಇನ್ನು ಕಟ್ಟಿ ಮರಟು ಅಂಚನೆ ಆ ಒಂದು ಕಟ್ಟಿ ಮರಟ ಆರು ಒರಿಯ ಪಡ್ಡಾಯಿపోదు ಮೀನು ಪತ್ತನಗ ಇಂಚಿನ ಅಪಘಾತ ಆಯ್ನది ಕಾಂಡ 5 ಗಂಟೆಗೆ ಪಡ್ಡಾಯಿపోతున్న వాళ్ళు ಬಲೆ ಬಿಡ್ದು ಮೀನು ದಪ್ಪದ ಪನ್ನನೆ ಕಾರಿಗೆ ಬಲೆ ಸುತ್ತಬಾರ್ದು ಅವ್ರನ್ನ ಮರಣ ಆಡು ಐಟು ಬಕ್ಕ ಕೈತಾಳಿತ್ತಿನ ಓಡದಕ್ಕಲು ಕೈತಾಳಿಪೋದು ತೂವನಗ ಆರು ಸೈದಿನಿಂದ ಕನ್ಫರ್ಮ್ ಆಡು ಐಟು ಬಕ್ಕ ಆಕಲೆ ಆರೇನು ಅಲ್ತು ಹಿಡ್ದು ನೀರಿಡ್ದು ಕೈತಲ್ದ ಓಡದಕ್ಕಲು ಒಟ್ಟಾದು ಪೂರ ಕರೆಗಂತೀರು ಇತ್ತೆ ಆರೇನು ಅವ್ರನ್ನ ಬಾಡಿನ